ಎಷ್ಟು ಸಲ ಫೋನ್ ಬಂದು ಬಾ 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 ಬಾ. ಅಣ್ಣ ಏನು ಮಾರಿದೆ ಕೆಲಸ ಎಮ್ಮಿ ಕಡೆ ಇದೀನಿ ಕಾಯಕ. ಹೌದು ರೀ. ಆಮೇಲೆ ಎಮ್ಮೆ ಐತೆ, ಆಕಳ ಎಮ್ಮೆ ದನ ಎಲ್ಲ ಇದೆ. ಮರಿ ಐತೆ. ಐತಿ. ಮತ್ತೆ ಹಾಲು ಏನು ಮಾರಿದೆ? ಹಾಲು ಮಾರ್ತೀವಿ. ಹಾಲು ಏನು ಮಾರಿದೆ? ಮಾರಿದ್ವಿ ಮುನ್ಗುಡ್ದಾಗ ಹೋಗಿ ಮಾರ್ತೀವಿ. ಹೌದು. ಆಮೇಲೆ ಮೊಸರು ಮಾರ್ತೀವಿ. ತುಪ್ಪ ಮಾಡಂಗಿಲ್ಲ, ಈಗ ಮಳೆಗಾಲದಾಗ ಮಾಡ್ತೀವಿ. ಹೌದು. ಇದು ಲವ ಐತೆ ಇಲ್ಲ? ಲವ ಈಗ ಇಲ್ಲ. ಹೌದು. ಹಾಲು ಮಾರ್ತೀವಿ. ಹೌದು. ಇಷ್ಟ ಮತ್ತೇನಿಲ್ಲ. ಮತ್ತೆ ಕಾಯ್ತೀವಿ ದನ. ಹೌದು. ಇಷ್ಟ. ಮೊಸರು ಏನು ಮಾರಿದೆ? ಮೊಸರು ಮಾರ್ತೀವಿ, ಮನೆಗೆ ತಿಂತೀವಿ, ನಮಗೆ ಬೇಕಾದಷ್ಟು ತಿಂತೀವಿ. ಉಳ್ಕಿದ್ದು ಯಾರು ಬಂದ್ರೆ ಗಿರಾಕಿ ಬಂದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ಮನ್ಯಾಗ ತಿಂತೀವಿ ಎಲ್ಲಾರ. ಹೌದು ರೀ. ಹೌದ್ರಿ. ಯಾವರು ಬಡ್ಡಿಗಿರಿನಿಂದ ಬಂದೆ. ಬಡ್ಡಿಗಿರಿಂದ ಬಂದ್ವಿ. ಎಷ್ಟು ತಿಂಗಳಾಯ್ತು ಇಲ್ಲಿ ಬಂದು? ಇಲ್ಲಿ ಬಂದು ಒಂದು ತಿಂಗಳಾಯ್ತು. ಒಂದು ತಿಂಗಳಾಯ್ತು. ಒಂದು ತಿಂಗಳಾಯ್ತು. ಆಮೇಲೆ ಊರಿಗೆ ಹೋಗಿಲ್ಲ? ಇನ್ನು ಊರಿಗೆ ನಾವು ಹೋಗಿಲ್ಲ. ಇನ್ನೂ ಒಂದು 2 ತಿಂಗಳು ಬಿಟ್ಟು ಊರಿಗೆ ಹೋಗುದು. ಹೌದು, 2 ತಿಂಗಳು ಬಿಟ್ಟು ಆಮೇಲೆ ಹೋಗ್ಬೇಕು. ಅದ್ಮ್ಯಾಗ ದನ ತಗೊಂಡು ಊರಿಗೆ ಹೋಗುದು. ಆಮೇಲೆ ಯಾವಾಗ ಬರ್ತಾರೆ ಮುಂದೆ? ಮತ್ತೆ ಮುಂದೆ ಸುಗ್ಗಿ ಟೈಮ್ದಾಗ ಭತ್ತ ಕೊಯ್ತೀವಲ್ಲ. ಹೌದ್ರಿ. ಭತ್ತ ಕೊಯ್ಯೋ ಟೈಮ್ದಾಗ ಬರ್ತೀವಿ. ಹೌದು. ಆಗರಿ ಜಾಗ ಇಲ್ಲ? ಆ ಕಡೆ ಜಾಗ ಇಲ್ಲ. ಆ ಕಡೆ ಗುಡ್ಡ ಬಾಲ ಇದೆ ಅಲ್ಲಿ. ಆಮೇಲೆ ಒಣ ಹುಲ್ಲು ಹಸಿ ಹುಲ್ಲು ಸಿಗಿಲ್ಲ? ಇಲ್ಲ, ಅದ್ರಾಗ ಏನಿಲ್ಲ, ಬರೀ ತಪ್ಪಲ ಅಷ್ಟು ಬೀಳ್ತೈತಿ. ಹೌದು. ಅದ್ರಾಗ ಏನು ಹುಲ್ಲ ಇಲ್ಲ ಅಂತೇಳಿ ಇತ್ತಾಗ ಬಂದ ಹಿಂಗ ಸ್ವಲ್ಪ ಹುಲ್ಲು ಮೇಯಿಸ್ತೀವಿ. ಅದು ಹುಲ್ಲು ಚಲೋ ಇದೆ. ಭತ್ತ ಮಾರಿದ್ರು. ಭತ್ತ ಮಾಡಿದ್ವಿ. ಭತ್ತ ಹುಲ್ಲು ಭಾಳ ಚಲೋ ಇದೆ. ಚಲೋ ಟೇಸ್ಟಿ ಭಾಳ ಇದೆ ಚೆನ್ನಾಗಿ. ಹೌದು. ಹಾಲು ಜಾಸ್ತಿ ಬರ್ತದೆ. ಹಾಲು ಅದು ಹಸರು ಮೇವು ಸಿಕ್ಕಿದ್ರೆ ಹಾಲು ಜಾಸ್ತಿ ಬರ್ತದೆ. ಹೌದು. ಮೇವು ಸಿಗ್ಲಿಲ್ಲ ಜಾಸ್ತಿ ಬರಂಗಿಲ್ಲ. ಮೇವು ಬೇಕೇ ಬೇಕು. ಆಮೇಲೆ ನೀರು ಬೇಕು. ಕುರಾಗಿ ನೀರು ಬೇಕು. ಹೌದು. ಅವಕ್ಕೆ ಎಲ್ಲ ಬಹಳ ಸಮಸ್ಯೆ ಐತಿ. ಹೌದು. ತುಳಿಬೇಕು, ಕಟ್ಟಬೇಕು. ಎಷ್ಟು ಹುಲ್ಲು ಹಾಕಬೇಕು, ಹೆಂಡಿ ಹಾಕಬೇಕು, ತೌಡು ಹಾಕಬೇಕು, ಮುಸ್ರಿ ಹಿಡಿಬೇಕು. ಅವಕ್ಕೆಲ್ಲ ಭಾಳ ಇದೈತಿ, ಕೆಲಸ ಐತಿ ಅದ್ರಾಗ. ಹೌದು. ಹೌದ್ರಿ. ದಿನ ಎಷ್ಟು ಸಲ ತುರಿಬೇಕು? ದಿನ ಮುಂಜಾನೆ ಒಂದು ಸಲ ಹುಲ್ ಹಾಕ್ತಿವಿ. ಸರಿ. ಸಂಜೆಲಿ ಒಂದು ಸಲ ಹುಲ್ ಹಾಕ್ತಿವಿ. ಸರಿ. ಮಧ್ಯಾಹ್ನದಾಗ ಹೋಗಿ ಎಲ್ಲರೂ ಬೇಸ್ಕೊಂಡು ಬರ್ತೀವಿ, ನೀರು ಕುಡಿಸ್ಕೊಂಡು ಬರ್ತೀವಿ. ಮಧ್ಯಾಹ್ನದಾಗ ನಾವು ಅದ್ರದ್ದು ಜಳಕ ಮಾಡ್ತೀವಿ. ಹೌದು. ಜಳಕ ಮಾಡ್ತೀವಿ. ಅದ್ರದ್ದು ದನ ಕರೆದು ಜಳಕ ಮಾಡಿ ಕಡೆಗೆ ಮತ್ತೆ ಮನೆಗೆ ತಗೊಂಡು ಬರ್ತೀವಿ. 1 ತಾಸು ಮಕ್ಕೋತಾವ ಅಲ್ಲಿ. ನಾವು ಅಲ್ಲಿ ಮಟ್ಟ ಊಟ ಮಾಡ್ತೀವಿ. ಸರಿ. ಊಟ ಮಾಡಿ ಆದ್ಮ್ಯಾಗ ಕಡೆಗೆ ಮತ್ತೆ 2 ಗಂಟೆ ಸುಮಾರು ಮತ್ತೆ ಎಬ್ಬಿಸಿ ಮೀಸಾಗ ಹೋಗ್ಬೇಕು. ಓಹೋ, ತುಂಬಾ ಕಷ್ಟ. ನಿಮ್ ಜೊತೆ ಇಲ್ಲ, ನೀವು ಒಬ್ಬರೇ ಇದೆ? ಅದರ 3-4 ಮಂದಿ ಅದೀವಿ ನಾವು. ಹೌದು. ಇವರು ಏನ್ ಮಾಡಿದಿರಿ? ಅವರು ಇದೇ ಕೆಲಸ. ಹೌದು. ಇದೇ ಕೆಲಸ. ಅವ್ರು ಬೇರೆ ಕಡೆ ಹೋಗ್ಯಾರ. ನಾ ಇತ್ತಾಗ ಬಂದಿನಿ, ಅವ್ರು ಬೇರೆ ಕಡೆ ಹೋಗ್ಯಾರ. ಹಾಲು ಎಮ್ಮೆ ಹಾಲು ಚಲೋ ಐತಿ, ದನ ಹಾಲು? ಎಮ್ಮೆ ಹಾಲು ಚಲೋ, ಆಕಳ ಹಾಲು ಚಲೋ. ಎಷ್ಟು ಕೊಡ್ತೈತಿ ದಿನ? ಬೆಲೆಗೆ ಎಷ್ಟು? ಬೆಳಿಗ್ಗೆ ನಾವು ಹಿಂಡ್ತೀವಿ ಒಂದು 2 ಲೀಟ್ರ್ ಆಕಳ ಹಾಲು. ಹೌದು. ಒಂದು 2-3 ಲೀಟ್ರ್ ಎಮ್ಮೆ ಹಾಲು. ಹೆಂಗ್ ರೇಟ್? 50 ರೂಪಾಯಿ. 50 ರೂಪಾಯಿ. ಎಮ್ಮೆ ದನ ಒಂದೇ ಐತಿ? ಎಮ್ಮೆ ಆಕಳ ಕಡಿಮೆ. ಆಕಳದು 45. ಅದು 50. ಎಮ್ಮೆದು ಪ್ಯೂರ್ ಹಾಲು. ಅದೇನು ನೀರು ಏನಿಲ್ಲ. ಪ್ಯೂರ್ ಹಾಲು. ಒಂದು ಚೂರು ಇಲ್ಲ. ಚೂರು ಇಲ್ಲ. ಸರಿ. ದಪ್ಪ ಐತಿ. ಹಾಕೋದು ಮೊದಲು ಸ್ವಲ್ಪ ತಿಳಿತೈತಿ, ಅದ್ರಾಗ ನೀರು ಹಾಕಕ ಬರಂಗಿಲ್ಲ. ಹೌದು. ಎಮ್ಮೆ ಹಾಲಿನಾಗ ಸ್ವಲ್ಪ ಹೋಗ್ತಿದ್ವಿ. ಆದ್ರೆ ಪ್ಯೂರ್ ಹಾಲು ಕೊಡು ಅಂತ ಹೇಳಿದ್ರೆ ರೇಟ್ ನಮ್ಗೆ ಕೊಟ್ಟರೆ ಪ್ಯೂರ್ ಹಾಲು ಕೊಟ್ಬಿಡ್ತೀವಿ. ಸರಿ. ದಿನ ಎಲ್ಲ ಒಂದು ಸೇರಿಸಿ ಎಷ್ಟು ಲೀಟ್ರ್ ಬರ್ತೈತಿ ದಿನ? ಈಗ ಮಳೆಗಾಲದಾಗ ಹಾಲು ಬೇಸಿಗೆ ಟೈಮ್ದಾಗ ಹಾಲು ಇರಂಗಿಲ್ಲ. ಅವಾಗ ಮೇವು ಸರಿ ಸಿಗಂಗಿಲ್ಲ. ಚಲೋ ಕಡಿಮೆ ಆಗ್ತೈತಿ ಹಾಲು. ಅಂದ್ರೆ ಹೆಂಡಿ ತೌಡು ಮುಸ್ರಿ ಇಡಬೇಕು. ದಬಾಸಿ ಜಾಸ್ತಿ ಹಾಕಿದ್ರೆ 1-2 ಲೀಟ್ರ್ 3 ಲೀಟ್ರ್ ಅಷ್ಟು ಹಾಲು ಕೊಡ್ತಾವೆ ಒಂದೊಂದು ಎಮ್ಮೆ. ಈಗಿಲ್ಲ, ಈಗ ಎಲ್ಲಿ 1 ಲೀಟ್ರ್ ಒಳಗೆ ಎಮ್ಮೆ ಕೊಡಾಕತ್ತಾವ. ಈಗ ಮುಸ್ರಿ ಇಡ್ತಿದ್ರೆ ಸ್ವಲ್ಪ ಇರ್ತೀವಿ, ಭಾಳ ಇಡಂಗಿಲ್ಲ. ತುಂಬ ಕಷ್ಟ ಕೆಲಸ. ತುಂಬ ಕಷ್ಟ. ಸರಿ ಅಮ್ಮ. ಧನ್ಯವಾದಗಳು. ಹೌದು.